ಉಡುಪಿಯ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಆಶೀರ್ವಾದದಲ್ಲಿ ಕಾಮಧೇನು ಗೋಸೇವಾ ಸಮಿತಿ ಮರ್ದಾಂತಿಯ ವತಿಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಆರಂಭಗೊಂಡ ಗೋವಿಗಾಗಿ ಮೇವು ಅಭಿಯಾನ ಇದೀಗ ರಾಜ್ಯದೆಲ್ಲೆಡೆ ಪಸರಿಸಿದೆ. ಈ ಹಿನ್ನೆಲೆ ಇಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆರಂಭವಾದ ಗೋವಿಗಾಗಿ ಮೇವು ಕಾರ್ಯಕ್ರಮಕ್ಕೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಸಿಟಿ ರವಿ ಅವರು ಪೋಸ್ಟರ್ ಬಿಡುಗಡೆ ಮಾಡುವ ಮೂಲಕ ಚಾಲನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಗೋವಿಗಾಗಿ ಮೇವು ಅಭಿಯಾನ ಸಂಚಾಲಕ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ, ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥ ಮಣಿಕಂಠನ್ ಕಂದಸ್ವಾಮಿ, ಗೋವಿಗಾಗಿ ಮೇವು ಚಿಕ್ಕಮಗಳೂರು ಜಿಲ್ಲಾ ಪ್ರಮುಖ ಅರುಣ್ ಹಾರೂರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬದುಕು ಮನುಷ್ಯನ ಬದುಕಿಂತ ಶ್ರೇಷ್ಠ ಅಂತೇಳಿ ನಂಬಿಕೊಂಡು ಬಂದಂಥ ಸಂಸ್ಕೃತಿಯ ಹಿನ್ನೆಲೆಯವರು ನಾವು. ಇವತ್ತು ನಮ್ಮದೇ ಅಸಡ್ಡೆ, ನಮ್ಮ ನಂಬಿಕೆಗಳು ಬದಲಾಗಿರೋದು, ಜೊತೆಗೆ ಕಟುಕರ ಕೈಗೆ ಸಿಕ್ಕಂಥ ಗೋವು ನರಳಾಡ್ತಿರುವಂಥ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಸಾಮಾಜಿಕ ಜಾಲತಾಣದ ಮೂಲಕ ಕಾಮಧೇನು ಗೋಸೇವಾ ಸಮಿತಿ ಮಂದಾರ್ತಿಯವರ ನೇತೃತ್ವದಲ್ಲಿ ಪೇಜಾವರದ ಪರಮಪೂಜ್ಯ ಪ್ರಸನ್ನ ತೀರ್ಥ ಮಹಾಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ಆರಂಭಗೊಂಡಿರ್ತಕ್ಕಂಥ ಗೋವಿಗಾಗಿ ಮೇವು ಅಭಿಯಾನಕ್ಕೆ ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ದು, ಉಡುಪಿ ಜಿಲ್ಲೆಯ 300ಕ್ಕೂ ಹೆಚ್ಚು ಸಂಘಟನೆಗಳು ಇದರ ಬೆಂಬಲಕ್ಕೆ ನಿಂತಿದ್ದಾವೆ. ಚಿಕ್ಕಮಗಳೂರಿನಲ್ಲೂ ಕೂಡ ಈ ಒಂದು ಆಂದೋಲನವನ್ನು ಪ್ರಾರಂಭಿಸಿರ್ತಕ್ಕಂಥ ಸಾಮಾಜಿಕ ಜಾಲತಾಣದ ಈ ಕಾರ್ಯಚಟುವಟಿಕೆಗೆ ಯಾರು ಗೋಪ್ರೇಮಿಗಳಿದ್ದೀರಿ, ಸಂಸ್ಕೃತಿಯ ಪ್ರೇಮಿಗಳಿದ್ದೀರಿ, ಉಳಿವಿಗೆ ತಮ್ಮದೇ ರೀತಿಯ ಸಹಕಾರವನ್ನು ಕೊಡಬೇಕು. ಗೋವಿಗಾಗಿ ಮೇವು ಆಂದೋಲನದಲ್ಲಿ ತಮ್ಮ ಅಳಿಲು ಸೇವೆಯನ್ನು ಸಲ್ಲಿಸಬೇಕು ಅಂಥೇಳಿ ವಿನಂತಿ ಮಾಡ್ತೇನೆ. ನಮಸ್ಕಾರ.